ಕೊರೋನಾ ಮಹಾಮಾರಿ ನಿಯಂತ್ರಣಕ್ಕಾಗಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲು ಎನ್ನದೇ ನಿರಂತರ ಪರಿಶ್ರಮ ಪಡ್ತಾ ಇದ್ದಾರೆ. ಇದರಿಂದಾಗಿ ಉಡುಪಿ ಕೊರೋನಾ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಉಡುಪಿ ಜಿಲ್ಲಾಡಳಿತದ ಈ ಕಾರ್ಯ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಹೇಳಿದ್ದಾರೆ. ಹೆಮ್ಮಾಡಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು, ಕುಟುಂಬ ನಿರ್ವಹಣೆಗಾಗಿ ಈಗ ಊರು ಬಿಟ್ಟು ಮುಂಬೈ, ಬೆಂಗಳೂರು, ಹೈದರಾಬಾದ್, ದುಬೈ ಮುಂತಾದೆಡೆಗಳಲ್ಲಿ ನೆಲೆಸಿರುವ ಯುವಕರು ಇದೀಗ ಅತಂತ್ರರಾಗಿದ್ದಾರೆ. ಅವರನ್ನ ನಾವು ವಾಪಸ್ ಕರೆಸಿಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿ ಸರ್ಕಾರದ್ದು. ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಏನೂ ತೊಂದರೆಗಳಾಗದ ಹಾಗೆ ಯುವಕರನ್ನ ಶೀಘ್ರವೇ ವಾಪಸ್ ಕರೆಸಿಕೊಳ್ಳಲಿ ಎಂದು ಗೋಪಾಲ ಪೂಜಾರಿ ಆಗ್ರಹಿಸಿದರು. ಹೊರ ರಾಜ್ಯ ಹಾಗೂ ವಿದೇಶದಲ್ಲಿರುವವರು ಬಹುತೇಕರು 30 ರಿಂದ 35 ವರ್ಷ ಪ್ರಾಯದ ಯುವಕರು. ಈಗಾಗಲೇ ಬೇರೆಡೆಗಳಲ್ಲಿ ಯುವಕರನ್ನ ಊರಿಗೆ ಕರೆಸಿಕೊಳ್ಳುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಹೊರ ರಾಜ್ಯಗಳಿಂದ ಬಂದ ಯುವಕರು ನೇರವಾಗಿ ಮನೆಗೆ ಹೋಗದೆ ಜಿಲ್ಲಾಡಳಿತದ ಆದೇಶವನ್ನು ಪಾಲಿಸಿ ಕಡ್ಡಾಯವಾಗಿ ಸರ್ಕಾರಿ ಕ್ವಾರಂಟೈನ್ನಲ್ಲಿ ಇರಬೇಕು. ಮನೆಯಲ್ಲಿರುವ ವೃದ್ಧರ ಮೇಲೆ ಆದಷ್ಟು ನಿಗಾ ವಹಿಸಬೇಕು ಅಂತ ಹೇಳಿದರು. ಅವರು ಮುಂಬೈಯಿಂದ ಬಂದದಕ್ಕೆ ಅವ್ರನ್ನ ನಾವು ತರಲೇಬೇಕಾಗತ್ತೆ, ದುಬೈಯಿಂದ ಇರೋರನ್ನ ತರಲೇಬೇಕಾಗತ್ತೆ. ಅವರಿಗೂ ಸಹ ನಾವು ರಕ್ಷಣೆ ಕೊಡೋದು ನಮ್ಮ ಸರ್ಕಾರದ ಕೆಲಸ, ನಮ್ಮ ಜಿಲ್ಲಾಡಳಿತ ಕೆಲಸ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ. ಆದರೆ ಬರುವಂಥವರು ಸಹ ಏನು 28 ದಿನ ಏನು ಹೇಳಿದ್ದಾರೆ, ಆ ನೆಗೆಟಿವ್ ಬರುವ ತನಕ ಅವರು ಮನೆಗೆ ಹೋಗದೆ, ಮನೆಯಲ್ಲಿರುವರ ಹಿರಿಯರು 70-60 ವರ್ಷ ಇರ್ತಾರೆ, ಹಿರಿಯರು, ತಂದೆ ತಾಯಿ, ಅಜ್ಜ ಅಜ್ಜಿ, ಇವರಿಗೋಸ್ಕರ ಅವ್ರು ಮನೆಗೆ ಹೋಗದೆ ಅವರು ಏನು ಸರ್ಕಾರ ಇವತ್ತು ಜಿಲ್ಲಾಡಳಿತ ಹಾಸ್ಟೆಲಲ್ಲಿ, ಲಾಡ್ಜಲ್ಲಿ, ಶಾಲೆಗಳಲ್ಲಿ ಏನು ಹೇಳಿದ್ದಾರೆ ಅಲ್ಲೇ ಇದ್ದು ಅವರು ಸಾಕಷ್ಟು ನೆಗೆಟಿವ್ 2 ಬಾರಿ ನೆಗೆಟಿವ್ ಬರೋ ತನಕ ಮನೆಗೆ ಹೋಗದೆ ಆ ಜನರ ಹಿತದೃಷ್ಟಿಯಿಂದ, ಇವತ್ತು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ ಅದಕ್ಕೆ ಅವರು ಸ್ಪಂದಿಸಬೇಕಾಗತ್ತೆ. ಸ್ಪಂದಿಸದೇ ಇದ್ದರೆ ಒಂದು ವೇಳೆ ಜಿಲ್ಲೆ ಇವತ್ತೇನು ಗ್ರೀನ್ ಬೆಲ್ಟ್ ಇದೆ ಮತ್ತು ನಾವು ರೆಡ್ ಝೋನಿಗೆ, ಬೇರೆ ಬೇರೆ ಝೋನಿಗೆ ಹೋಗ್ತೇವೆ. ಆದ್ದರಿಂದ ಬರುವಂಥ ಎಲ್ಲ ಯುವಕರಿಗೆ ತಾವು ಮುಂದಟ್ಟು ಮಾಡಬೇಕು.